ಸಮಾಜದಲ್ಲಿ ಸ್ವಂತ ಬದುಕನ್ನ ಜನರ ಏಳಿಗೆಗಾಗಿ ಮೀಸಲಿಟ್ಟಿರುವ ಧರ್ಮಸ್ಥಳದ ಹೆಗ್ಡೆಯವರು ಎಲ್ಲರಿಗೂ ಮಾದರಿಯಾಗುವವರು. ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಹೆಗ್ಡೆ ಮನೆತನದಿಂದ ಕರಾವಳಿ ಮಲೆನಾಡಿಗೆ ಉತ್ತಮ ಸಂಬಂಧ ಬೆಳೆದು ಬಂದಿದೆ. ಇಂದು ಧರ್ಮಸ್ಥಳಕ್ಕೆ ಬಂದ ಅಪಾಯ ಮುಂದಿನ ದಿನಗಳಲ್ಲಿ ಗ್ರಾಮದ ಧಾರ್ಮಿಕ ಕೇಂದ್ರ ಬೀಡುಗಳಿಗೂ ಬರಬಹುದು ಎಂದು ಮೂಡುಬಿದ್ರೆ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ನುಡಿದರು. ಅವರು ಶ್ರೀಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಹೆಗ್ಡೆಯವರ ಮೇಲಿನ ಸುಳ್ಳು ಆರೋಪಗಳನ್ನು ಖಂಡಿಸಿ ಸತ್ಯವು ಆದಷ್ಟು ಶೀಘ್ರವಾಗಿ ಬಹಿರಂಗಗೊಳ್ಳಲಿ ಎಂದು ಆಗ್ರಹಿಸಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಮೂಡುಬಿದ್ರೆ ವತಿಯಿಂದ ಸ್ಕೌಟ್ ಅಂಡ್ ಗೈಡ್ಸ್ ಕನ್ನಡ ಭವನದಲ್ಲಿ ನಡೆದ ಸಮಾನ ಮನಸ್ಕರ ಜನಾಗ್ರಹ ಸಮಾವೇಶದಲ್ಲಿ ಅವರು ಆಶೀರ್ವಚನ ನೀಡಿದರು. ನಾವು ನಿಮ್ಮೊಂದಿಗಿದ್ದೇವೆ, ಅದಕ್ಕೆ ಸ್ಪಂದನ ಕೊಡುವಾಗ ನೀವು ಸ್ಪಂದನ ಕೊಟ್ಟಿದ್ದೀರಿ. ಅಲ್ಲಿ ಏನಾದರೂ ಆದರೆ ಅನಾಹುತ ಆದರೆ, ಈಗ ಮೂಡುಬಿದ್ರೆಯಲ್ಲಿ ಏನಾದರೂ ಅನಾಹುತ ಆದರೆ ಮೂಡುಬಿದ್ರೆಯ ಸ್ವಾಮೀಜಿಯವ್ರ ಕಾರಣ ಅಂತ ಹೇಳಿದ್ರೆ, ಅಳುವರು ಕಾರಣ ಅಂತ ಹೇಳಿದ್ರೆ, ಕಪಾಲವನ್ನು ತೆಗೆದುಕೊಂಡು ಬಂದ್ರೆ ನಾವು ಯಾವುದು ಉತ್ತರಿಸಲಿಕ್ಕೆ ಆಗುವುದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುವ ಅನಾಹುತಕ್ಕೆ ನಾವು ಮುಂದೆ ಕೊಡಬೇಕು, ಅದು ಆಗದ ಹಾಗೆ ತಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಅದು ಹೊರತುಪಡಿಸಿ ದೇಶದಲ್ಲಿ ಜರುಗುವ ಎಲ್ಲ ನೋವಿಗೆ ನಾವು ಸ್ಪಂದನ ಕೊಡುವವರಾಗ್ತೇವೆ ಹೊರತು. ಶಾಸಕ ಉಮಾನಾಥ್ ಕೋಟ್ಯಾನವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರಿದ್ದಾನೆ ಎಂಬುದನ್ನು ನಂಬಿರುವುದರಿಂದಲೇ ಶ್ರದ್ಧಾ ಕೇಂದ್ರಗಳಿರುವುದು. ಎಲ್ಲ ಧರ್ಮಗಳಿಗೂ ಸವಲತ್ತುಗಳನ್ನು ನೀಡುವ ವ್ಯಕ್ತಿ ಇದ್ರೆ ಅದು ಹೆಗ್ಡೆಯವರು. ಇಂದು ಕಮ್ಯುನಿಸ್ಟ್ ಮನಸ್ಥಿತಿ ಹೊಂದಿರುವವರು ಶ್ರದ್ಧಾ ಕೇಂದ್ರವನ್ನ ಧಾರ್ಮಿಕ ಮನೋಭಾವವನ್ನ ಕೆಡಿಸುವ ಕೆಲಸ ನಡೆಯುತ್ತಿದೆ. ಇದು ವಿಷಾದನೀಯ ಎಂದು ಹೇಳಿದರು. ನಮ್ಮ ದೇಶದ ಪ್ರಧಾನಿ ದೊಡ್ಡ ಗೌರವದ ಸ್ಥಾನ ರಾಜ್ಯಸಭಾ ಸದಸ್ಯರನ್ನಾಗಿ ನಿಮಗೆ ಗೊತ್ತಿಲ್ಲದಿದ್ದರೂ ನಿಮ್ಮ ಕೆಲಸ ಗೊತ್ತಿದೆ, ನೀವು ಮಾಡುವಂತಹ ಕಾರ್ಯಗಳನ್ನು ನೋಡಿ ಇವತ್ತು ನಿಮಗೆ ಅಂತ ಒಂದು ಸ್ಥಾನವನ್ನು ಕೊಟ್ಟಿದೆ. ಇದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಸಂದ ಗೌರವ, ಅದು ವೀರೇಂದ್ರ ಹೆಗ್ಗಡೆಗೆ ಸಂದ ಗೌರವ, ರಾಜ್ಯಕ್ಕೆ ಸಂದ ಗೌರವ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಇವತ್ತು ನಾವು ಇಷ್ಟೇ ಹೇಳುವಂತಹದ್ದು, ಇಡೀ ಹಿಂದೂ ಸಮಾಜ, ಅದರಲ್ಲಿ ಮೂಡುಬಿದ್ರೆ ಕ್ಷೇತ್ರದ ಪ್ರತಿಯೊಂದು ಜನರು, ಅದು ಲೇಖಕ ಖ್ಯಾತ ವಾಗ್ಮಿ ಮುನಿರಾಜ ರೆಂಚಾಳ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. 19ನೇ ಹೆಗ್ಗಡೆಯವರಾದಂತಹ ಪೂಜ್ಯ ಮಂಜಯ್ಯ ಹೆಗ್ಗಡೆಯವರು ಅಲ್ಲಿಂದ ಅನ್ನಛತ್ರವನ್ನು ಪ್ರಾರಂಭ ಮಾಡಿದರು. ನಾನು 4500 ಎಕರೆಯ ಪ್ರಸ್ತಾಪ ಯಾಕೆ ಮಾಡಿದೆ ಅಂತ ಕೇಳಿದ್ರೆ, 1968ರಲ್ಲಿ ಪಟ್ಟಕ್ಕೆ ಬಂದಾಗ ಆ ಅನ್ನಛತ್ರವನ್ನ ಇನ್ನೂ ದೊಡ್ಡದು ಮಾಡಿ 1986ರಲ್ಲಿ ಅನ್ನಪೂರ್ಣ ಅಂತ ಮಾಡಿದ್ರು. ಸಾವಿರಾರು ಜನ ಬಂದು ಊಟ ಮಾಡುವವರಿಗೆ ಅಕ್ಕಿಯ ವ್ಯವಸ್ಥೆ ಆಗಬೇಕು. ಒಂದು ಕಡೆಯಿಂದ ಇಡೀ ಭೂಮಿಯನ್ನೇ ಉತ್ಪತ್ತಿ ಕೊಡ್ತಕ್ಕಂಥ ಅನ್ನಛತ್ರಕ್ಕೆ ಅಥವಾ ಅನ್ನಪೂರ್ಣಕ್ಕೆ ಬರಬೇಕಾದಂತಹ ಊಟಕ್ಕೆ ಬರಬೇಕಾದಂತಹ ಅಕ್ಕಿಯ ಅನ್ನವನ್ನು ಕೊಡುವಂತಹ ಜಮೀನು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಹೆಗ್ಡೆಯವರಿಗೂ ಅವರ ಮನೆಯವರಿಗೂ ದೇವಸ್ಥಾನಕ್ಕೂ ಬುರುಡೆ ಪ್ರಕರಣಗಳಿಗೂ ಏನು ಸಂಬಂಧ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಅವರ ಸ್ಥಿತ ಪ್ರಜ್ಞೆಯ ಮನಸ್ಥಿತಿ, ಸಮಾಜಮುಖಿ ಪ್ರಗತಿ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಒಂದು ಹೇಗೆ ಬದುಕುವುದು ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದಂಥ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಪತ್ರಿಕಾರಂಗ ಇರ್ಬೋದು ಮತ್ತು ಸಮಾಜದಿಂದ ಸರಿಯಾದ ಪ್ರೋತ್ಸಾಹ ಸಹಕಾರ ಸಿಗದ ಹೋದರೆ ಇದು ನಮ್ಮ ದೇಶದ ದುರಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸುಳ್ಳವನ್ನು ಎಂದೂ ಪ್ರೋತ್ಸಾಹಿಸಬಾರದು. ನಾವೆಲ್ಲರೂ ಸಮಾನ ಮನಸ್ಕರು ಕಾನೂನು ಇದ್ದೇವೆ ಎಂಬ ಸಂದೇಶ ಹೊರಹಾಕಬೇಕು. ಕಾನೂನು ಒಂದು ಯಾವತ್ತೂ ನಾನು ಹೇಳಿದಾಗೆ ಒಂದು ಜಾತಿ, ಮತ, ಭಾಷೆ, ಒಂದು ಊರಿಗೆ ಸೀಮಿತವಾದವಲ್ಲ. ನಾನು ಬಹಳ ಹತ್ತಿರದವರು ಬಲ್ಲವರು, ನಾನು ಅವರ ಒಂದು ಶಿಷ್ಯನಾಗಿರುವವನು. ನಾನು ಬಹಳ ಕಾಲದಿಂದ ನನಗೆ ಅವರ ನಿಕಟವಾದಂತಹ ಒಂದು ಪರಿಚಯ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಇತ್ತೀಚೆಗೆ ಒಂದು ಮಂಗಳೂರಿನಲ್ಲಿ ಒಂದು ವಿಚಾರಗೋಷ್ಠಿ ಬಂದಿದೆ. ಆ ವಿಚಾರಗೋಷ್ಠಿಯಲ್ಲಿ ಒಬ್ಬರು ಬಹಳ ಅದ್ಭುತವಾಗಿ ಮಾತನಾಡ್ತಾ ಹೇಳಿದರು, ನಮ್ಮ ಯೋಜನೆ ಇರ್ತಕ್ಕಂಥ ಈ ಜಿಲ್ಲೆ ದೇವಸ್ಥಾನಗಳ ಕೈಯ ಒಳಗಡೆ, ಈ ದೇವಸ್ಥಾನಗಳ ನಂಬಿಕೆ ಆಧಾರದಲ್ಲಿ ಈ ಜಿಲ್ಲೆಯನ್ನ ಒಂದು ಸಮುದಾಯ ನಡೆಸ್ತಾ ಇದೆ. ಹಾಗಾಗಿ ಇದನ್ನು ವಿಂಗಡಣೆ ಮಾಡಬೇಕು ಅಂತ ಆದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಯೋಚನೆ ಮಾಡಿದ್ರು ಮತ್ತು ಪೂರಕವಾಗಿರ್ತಕ್ಕಂಥ ಚಿಂತನೆಗಳು ಪ್ರಾರಂಭ ಆಗಿದೆ. ಇದರ ಪ್ರಾರಂಭ ಎಲ್ಲಿಂದ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ. ಸಂಸ್ಕೃತಿ ಅತ್ತು ಪಡುಪುರಿತ ಮಾತೆಯನ್ನು ಬರೋದು ಇನ್ನು ನಲ್ಲಿನಂದ ಹೋಗಿ ಮಾರಿ ಕೊಡುವುದ ಮಾತೆಯ ಬಗ್ಗೆ ಇನಿ ಮಾರಿ ಸಮಾಧಾನ ಅಲ್ಲ. ಇನಿ ಕಠಿಣ ಸಂಘಗಳ ವಿಚಾರಗಳು ಎಂಚ ಸರ್ವ ಧರ್ಮಗಳಿಗೆ ಒಟ್ಟಿಗೂ ಸೇರ್ಕೋ ಪಂಪುನೆ ವಿಚಾರಗಳಿಗೆಲ್ಲ ಬಂದಿದೆ.
ಅವು ಇಂಚ ಬಂಡ ಶಂಕರಪುರದ ಕ್ರೈಸ್ತ ಸಮುದಾಯದಗಳು ಮಲ್ಲಿಗೆದ ಕೃಷಿ ಮಲ್ಪುನಕು ಆ ಮಲ್ಲಿಗೆದ ವ್ಯಾಪಾರ ಮಲ್ಪುನಕು ಏರಿದ ಮುಸಲ್ಮಾನ ಸೋದರಿ ಆ ಮುಸಲ್ಮಾನ್ ಸೋದರರಿಗೆ ಮಲ್ಲಿಗೆ ದೆತ್ತೊಂದು ಏರಿದ ಹಿಂದೂ ಜಗತ್ತು ದೆತ್ತೊಂದು ಆ ಕಟೀಲಪ್ಪನ ಪಾದ ಕಮಲಕ್ಕೆ ಇಬ್ಬರು ಶಾಸ್ತ್ರಾಂಗ ಅರ್ಪಣೆ ಮಲ್ಪುನಕು ಒಂದು ತುಳುನಾಡದ ಸಂಸ್ಕೃತಿ, ಒಂದು ತುಳುನಾಡದ ಸೌಹಾರ್ದತೆ, ಒಂದು ತುಳುನಾಡದ ಏಕತೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್, ಚೌಟರ ಅರಮನೆಯ ಕುಲದೀಪ್ ಎಂ, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಯುವರಾಜ್ ಜೈನ್, ಕಾರ್ಯದರ್ಶಿ ರಶ್ಮಿತಾ ಜೈನ್, ಪುರಸಭೆಯ ಮಾಜಿ ಅಧ್ಯಕ್ಷ ಪ್ರಸಾದ್ ಕುಮಾರ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ. Wisdom is giving a massive giveaway of free Chromebook laptops for all the students going for study abroad. At Wisdom, we are not just opening doors, we are giving you the key to your future. We have helped thousands of students to earn great scholarships and education loans to get admitted to top global universities. We are powering your journey with the free Chromebook. Join Wisdom today. Your future begins now.